ಕೃಷಭಟಿ ಬರೆದಿರುವ ವಟಿಕುಟೀರ ಪ್ರಕಾಶನ ಬೆಂಗಳೂರು ಇದರ ರಾಷ್ಟ್ರ ರಕ್ಷಣೆಯಲ್ಲಿ ಕರುನಾಡ ವೀರರು ಭಾಗ 1 ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನಲ್ಲಿ ಆದಿತ್ಯವಾರ ನಡೆಯಿತು. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ರಾಷ್ಟ್ರ ರಕ್ಷಣೆಯಲ್ಲಿ ಕರುನಾಡ ವೀರರು ಭಾಗ 1 ಪುಸ್ತಕ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದರು. ಬಳಿಕ ಪುಸ್ತಕವನ್ನು ಬ್ರಿಗೇಡಿಯರ್ ಐಎನ್ ರೈ ಬಿಡುಗಡೆಗೊಳಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪುಸ್ತಕವನ್ನು ಬ್ರಿಗೇಡಿಯರ್ ಐಎನ್ ರೈ ಬಿಡುಗಡೆಗೊಳಿಸಿ ಅಧ್ಯಕ್ಷತೆಯನ್ನ ಕರ್ನಲ್ ನೆಟ್ಟೆಗುತ್ತು ಶರತ್ ಭಂಡಾರಿ ಮತ್ತು ಮುಖ್ಯ ಅತಿಥಿಗಳಾಗಿ ಲಯನ್ ಜಯರಾಜ್ ಪ್ರಕಾಶ್, ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ ಮೊದಲಾದವರು ಉಪಸ್ಥಿತರಿದ್ದರು. ನನ್ನ ಕೈಯಲ್ಲಿ ಬಂದಿತ್ತು ಓದಲಿಕ್ಕೆ. ನಾನು ಅದನ್ನು ಡಿಟೇಲ್ ಆಗಿ ಓದಿದ್ದೇನೆ. ಓದುವಾಗ ತುಂಬ ಹರ್ಷ ಆಗ್ತದೆ, ಆದರೂ ಸ್ವಲ್ಪ ಬೇಸರ. ಯಾಕೆಂದರೆ ನಾನು 34 ವರ್ಷ ಸರ್ವಿಸ್ ಮಾಡುವಾಗ ಹೆಚ್ಚಾಗಿ ನಾರ್ತಲ್ಲಿದ್ದು, ನಾನು ಸಿಖ್ ರೆಜಿಮೆಂಟನ್ನೇ ಕಮಾಂಡ್ ಮಾಡಿದ್ದು. ಅಲ್ಲಿನ ಜನಗಳಿಗೆ ಸೈನ್ಯದಲ್ಲಿ ಸೇರಿ ಸೇವೆ ಸಲ್ಲಿಸುವ ಬಹಳಷ್ಟು ಅವಕಾಶವಿದೆ. ಆದರೆ ನಮಗೆ